ಕೇಂದ್ರದ ತೈಲ ಬೆಲೆ ಏರಿಕೆ ವಿರುದ್ಧ ಪ್ರತಿಪಕ್ಷಗಳ ಪ್ರತಿಭಟನೆ ದೇಶಾದ್ಯಂತ ಮುಂದುವರೆದಿದ್ದು ಕರ್ನಾಟಕದಲ್ಲೂ ಮಂಗಳೂರಿನಲ್ಲೂ ಪ್ರತಿಭಟನೆ ಮುಂದುವರೆದಿದೆ. ಕಾಂಗ್ರೆಸ್ ಕರೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಇಂದು ಕೂಡ ನಡೆದಿದೆ. ಮಂಗಳೂರಿನಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಐವನ್ ಡಿಸೋಜಾ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಯಿತು. ಕಾಂಗ್ರೆಸ್ ಕಾರ್ಯಕರ್ತರು ಲಾರಿಗೆ ಹಗ್ಗ ಕಟ್ಟಿ ಎಳೆಯುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜನತೆಗೆ ಅಗತ್ಯವಿರುವ ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲ, ಇದೀಗ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯೂ ಹೆಚ್ಚಳ ಉಂಟಾಗಿದ್ದು ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೆಲೆಗಳು ಏರಿಕೆ ಮಾಡುವ ಮೂಲಕ ಜನರ ಬದುಕನ್ನ ಕೇಂದ್ರ ಸರ್ಕಾರ ದುಸ್ತರಗೊಳಿಸಿದೆ. ಕಟ್ಟಿಗೆಯನ್ನು ಹೊತ್ತು ತರುವ ಮೂಲಕ ಪ್ರತಿಭಟಿಸಿ ಸರ್ಕಾರ ಬೆಲೆ ಏರಿಕೆಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ. ಬಿಜೆಪಿ ಸರ್ಕಾರವು ಅಧಿಕಾರಕ್ಕೆ ಬರುವ ಮೊದಲು ಜನತೆಗೆ ನೀಡಿದ ಭರವಸೆಯನ್ನ ಹುಸಿ ಮಾಡಿದೆ ಎಂದು ಆರೋಪಿಸಿದ ಐವನ್, ಬಿಜೆಪಿ ಸರ್ಕಾರಕ್ಕೂ ಭೂಗತ ಚಟುವಟಿಕೆ ನಡೆಸುವ ದಾವೂದ್ ಇಬ್ರಾಹಿಂಗೂ ಏನೂ ವ್ಯತ್ಯಾಸವಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಪಾಪದವರಿಂದ ರಕ್ತ ಹೀರಿ ಪಿಕ್ ಪಾಕೆಟ್ ಮಾಡಿ ಬಡವರ ದುಡ್ಡನ್ನು ಪಿಕ್ ಪಾಕೆಟ್ ಮಾಡಿ ಅವರ ದುಡ್ಡನ್ನು ಹೀರಿ ಯಾರ್ಯಾರು ಶ್ರೀಮಂತರಿದ್ದಾರೆ ಮತ್ತು ಅಗರ್ಭ ಶ್ರೀಮಂತರನ್ನಾಗಿ ಮಾಡಿದಂತ ದೇಶದ ಚರಿತ್ರೆ ಅದಾನಿ ಮತ್ತು ಅಂಬಾನಿ ಮತ್ತು ಬಿಜೆಪಿಗೆ ಸಲ್ತದೆ. ನನ್ನ ಪ್ರಶ್ನೆ ಇದೆ, ಎಲ್ಲಿದ್ದಾರೆ ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್, ಎಲ್ಲಿದ್ದಾರೆ ಶೋಭಾ ಕರಂದ್ಲಾಜೆ, ಎಲ್ಲಿದ್ದಾರೆ ಡಿ.ವಿ. ಸದಾನಂದ ಗೌಡ, ಎಲ್ಲಿದ್ದಾರೆ ವೇದವ್ಯಾಸ ಕಾಮತ್ರು? ಅವ್ರು ಹೇಳಿದ್ರು, ನಾವು 2014ರಲ್ಲಿ ಪೆಟ್ರೋಲ್ಗೆ 50 ಪೈಸೆ ಜಾಸ್ತಿ ಆದಾಗ ಇದೇ ಬಿಜೆಪಿಯ ಮಹಿಳಾ ಮಣಿಗಳು ಮತ್ತು ನಾನು ಹೇಳಿದಂತ ಎಲ್ಲ MP MLAಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂತು ಅಂಬರೆ ಮಾಡಿದ್ರು ಮತ್ತು ಬೋಡಿ ಮಾಡಿದ್ರು, ಚಾ ಕಾಫಿ ಮಾಡಿ ಕುಡಿದ್ರು. ಈಗ ಎಲ್ಲಿ ನಳಿನ್ ಕುಮಾರ್ ಕಟೀಲ್, ಈಗ ಎಲ್ಲಿ ಡಿ.ವಿ. ಸದಾನಂದ ಗೌಡ, ಈಗ ಎಲ್ಲಿ ಶೋಭಾ ಕರಂದ್ಲಾಜೆ, ಈಗ ಎಲ್ಲಿ ವೇದವ್ಯಾಸ ಕಾಮತ್? ಅವರ ಸೈಕಲ್ ಎಲ್ಲಿದೆ? ಹಿಂದೆ ಸೈಕಲ್ ತೋಡಿಕೊಂಡು ಹೋದ್ರು, ಬೈಕ್ ತೋಡಿಕೊಂಡು ಹೋದ್ರು. ಎಲ್ಲಿದ್ದಾರೆ ಅವರ ಕರೀರಿ? ಯಾಕೆ ನೀವು ಭೂಗತರಾಗಿದ್ದೀರಿ? ನಾನು ಹೇಳ್ತೇನೆ, ನೀವು ಜನರನ್ನ ಇವತ್ತು ಎದುರಿಸಲಿಕ್ಕೆ ಆಗದೆ ಭೂಗತರಾಗಿದ್ದೀರಿ. ನಿಮಗೂ ದಾವೂದ್ ಇಬ್ರಾಹಿಂಗೂ